ಮೌಢ್ಯ ಕಳೆದು ಇನ್ನೇನು ಶುಭ ಸಮಾರಂಭಗಳು ಶುರುವಾಗುವಂತಹ ಒಂದು ಹೊತ್ತಿನಲ್ಲಿ ಸರಿಯಾಗಿ ನಮ್ಮ ರಾಜ್ಯದಲ್ಲಿ ಕೊರೋನಾ ಕರ್ಫ್ಯೂ ಮತ್ತು ವೀಕೆಂಡ್ ಕರ್ಫ್ಯೂ ಅನ್ನು ಕೂಡ ಹೇರಲಾಗಿದೆ. ಈ ವೀಕೆಂಡ್ ಕರ್ಫ್ಯೂಯಲ್ಲಿ ಮುಖ್ಯವಾಗಿ ಆದಿತ್ಯವಾರ ಸಾಕಷ್ಟು ರೀತಿಯಲ್ಲಿ ಮದುವೆ, ಉಪನಯನ ಸಹಿತ ಅನೇಕ ಶುಭ ಸಮಾರಂಭಗಳಿವೆ. ಸೊ ನಾಡಿದ್ದು 25ನೇ ತಾರೀಕಿಗೆ ಮತ್ತು ಮುಂದಿನ ಮೇ ತಿಂಗಳ 2ನೇ ತಾರೀಕಿಗೆ ಭಾನುವಾರ ಅನೇಕ ಮದುವೆ ಕಾರ್ಯಕ್ರಮಗಳು ಇರುವುದರಿಂದ ಜನರು ಕೂಡ ಒಂದಿಷ್ಟು ಗೊಂದಲದಲ್ಲಿದ್ದಾರೆ. ಯಾಕಂತ ಹೇಳಿದರೆ ಜಿಲ್ಲಾಡಳಿತ ಹೇಳಿರುವ ಪ್ರಕಾರ 50 ಮಂದಿ ಮಾತ್ರ ಈ ಸಮಾರಂಭಗಳಲ್ಲಿ ಭಾಗವಹಿಸಲಿಕ್ಕೆ ಅವಕಾಶ ಇದೆ ಅಂತೇಳಿ. ಮತ್ತೆ ಅವರ ಬಳಿ ಏನೆಲ್ಲ ದಾಖಲೆಗಳು ಹಿಡಿದುಕೊಂಡು ಅವರು ಪ್ರಯಾಣ ಮಾಡಬೇಕು ಮತ್ತು ಒಂದು ಕಾರಿನಲ್ಲಿ ಎಷ್ಟು ಮಂದಿ ಹೋಗಲಿಕ್ಕೆ ಅವಕಾಶ ಇದೆ ಮತ್ತು ದಾಖಲೆಗಳನ್ನು ಪೊಲೀಸರು ಕೇಳಿದಾಗ ಏನು ತೋರಿಸಬೇಕಾಗತ್ತೆ ಇದರ ಬಗ್ಗೆ ಎಲ್ಲ ಜಿಲ್ಲಾಧಿಕಾರಿಯವರು ಮತ್ತು ಪೊಲೀಸ್ ಕಮಿಷನರ್ ಜಂಟಿ ಸುದ್ದಿಗೋಷ್ಠಿ ಮಾಡಿ ಮಾತನಾಡಿದ್ದಾರೆ. ಅವರು ಏನು ಹೇಳಿದ್ದಾರೆ ಅಂತೇಳಿ ಇವತ್ತಿನ ಸ್ಪೆಷಲ್ ಸ್ಟೋರಿಯಲ್ಲಿ ನೋಡಿಕೊಂಡು ಬರೋಣ. ದಕ್ಷಿಣ ಕನ್ನಡ ಹಾಗೂ ಉಡುಪಿ ಜಿಲ್ಲಾಧಿಕಾರಿಗಳಿಬ್ಬರು ಕಳೆದ ಕೆಲವು ದಿನಗಳಿಂದ ಸುದ್ದಿಯಲ್ಲಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿಯವರು ಪೆಟ್ರೋಲ್ ಪಂಪಿನ ಹುಡುಗನಿಗೆ ದಬ್ಬಾಯಿಸಿದಷ್ಟೇ ಸುಲಭವಾಗಿ ರಾಜಕಾರಣಿಗಳು ಮರೆತಿರುವ ಸಾಮಾಜಿಕ ಅಂತರವನ್ನು ಯಾಕೆ ಕಡೆಗಣಿಸುತ್ತಿದ್ದಾರೆ? ಪ್ರಭಾವಿಗಳಿಗೆ ಒಂದು ರೂಲ್, ಜನಸಾಮಾನ್ಯರಿಗೆ ಒಂದು ರೂಲಾ ಎಂದು ನಾಗರಿಕರು ಕೇಳುತ್ತಿದ್ದಾರೆ. ಇನ್ನು ಉಡುಪಿ ಜಿಲ್ಲಾಧಿಕಾರಿಯವರು ತುಂಬಿ ತುಳುಕುತ್ತಿದ್ದಂಥ ಬಸ್ಸೊಂದನ್ನು ನಿಲ್ಲಿಸಿ ಅದರೊಳಗಿಂದ ವಿದ್ಯಾರ್ಥಿನಿಯರನ್ನು ಕೆಳಗಿಳಿಸಿ ಬೇರೆ ಬಸ್ನಲ್ಲಿ ಹೋಗಿ ಎಂದಿರುವುದು ಮತ್ತು ಅದರಲ್ಲಿ ಒಬ್ಬಳು ವಿದ್ಯಾರ್ಥಿನಿ ಎಲ್ಲ ಬಸ್ಗಳು ಹೀಗೆ ತುಂಬಿವೆ, ನಾವು ಕುಂದಾಪುರದಿಂದ ಮುಂದಕ್ಕೆ ಹಳ್ಳಿಗೆ ಹೋಗಬೇಕು, ಕತ್ತಲಾದರೆ ಮನೆಯಲ್ಲಿ ಆತಂಕಕ್ಕೆ ಒಳಗಾಗುತ್ತಾರೆ ಎನ್ನುವ ಅರ್ಥದಲ್ಲಿ ಮಾತನಾಡಿದ್ದಾರೆ. ಮನೆಗೆ ಹೋಗ್ಬೇಕು, ನಾವು ಹಳ್ಳಿ ಕಡೆಯಿಂದ ಬರೋದು ಸರ್. ನಮಗೂ ಬಸ್ ಇಲ್ಲ, ಅರ್ಧ ಗಂಟೆಗೆ ಒಂದೊಂದು ಬಸ್ ಸರ್. ಅಲ್ಲಿ ಲೇಟ್ ಆದ್ರೆ ನಾವು ಮನೆಗೆ ಹೋಗೋದು ಬೇಡ. ನಾವು ಹುಡುಗಿಯರು ಸರ್, ಇಷ್ಟು ಇವಾಗಲೇ 5 ಗಂಟೆ ಆಗಿದೆ, ನಮ್ಮ ಸೆಮ್ ಎಕ್ಸಾಮು 2 ಗಂಟೆಯಿಂದ 5 ಗಂಟೆ. ನಾವು 5 ಗಂಟೆಗೆ ಅಲ್ಲಿ ಬಸ್ ಇದೆ ಸರ್, ಅದರಲ್ಲೇ ಬಂದ್ವಿ. ಮತ್ತೆ ಅರ್ಧ ಗಂಟೆ ಬಿಟ್ಟು ಎಲ್ಲ ಬಸ್ಸು ಹಿಂಗೆ ಸರ್, ತುಂಬಾ ಜನನೇ ಇರ್ತಾರೆ, ಎಲ್ಲ ರಶ್ಶೇ ಇರೋ ಸರ್. ಹಾ ಹೌದು ಸರ್, ಎಲ್ಲರಿಗೂ ಭಯ ಇದೆ. ಬಟ್ ನಮ್ಗೆ ಎಕ್ಸಾಮ್ ಇಲ್ಲ ಅಂದ್ರೆ ನಾವು ಬರ್ತಾ ಇರ್ಲಿಲ್ಲ, ನಾವು ಮನೇಲಿ ಸೇಫ್ ಆಗಿರ್ತಾ ಇದ್ವಿ. ಇಲ್ಲ, ಅವ್ರು ಸುಮ್ಮನೆ ಇಳಿಸ್ಬಿಟ್ರು ಹೋದ್ರು ಸರ್. ಏನು ಕೇಳಿದಕ್ಕೆ ಏನು ಹೇಳಿಲ್ಲ. ನೆಕ್ಸ್ಟ್ ಬಸ್ ಬರುತ್ತೆ, ನೆಕ್ಸ್ಟ್ ಬಸ್ ಕೂಡ ಇದೆ ಆನೆ ಬರ. ನಾವು ಹೋಗೋದೀಗ ಲೇಟ್ ಆಗುತ್ತೆ. ನಮ್ಮ ಮನೇಲೂ ಕೂಡ ಕೇಳೋರಿರಲ್ವಾ. ಸಿದ್ದಾಪುರದವರೆಗೂ ಹೋಗ್ಬೇಕು. ನನಗೆ ಶಿರಿಯಾರಕ್ಕೆ ಹೋಗೋಕ್ಕೆ 1 ತಾಸು ಬೇಕು ಸರ್. ಸಿದ್ದಾಪುರ ಅಂದರೆ 1.5 ಅವರ್ ಬೇಕಾಗುತ್ತೆ. ಇವಾಗ ಅರ್ಧ ಗಂಟೆ ಅಂದರೆ ಇನ್ನು 1 ಅವರ್ ಕೂಡ ಲೇಟ್ ಆಗುತ್ತೆ ನಮಗೆ. ಇಲ್ಲಿಯ ಹೆಣ್ಣು ಮಕ್ಕಳಿಗೆ ಕೊರೋನಾಗಿಂತ ತನಗೆ ಊರಿಗೆ ಕತ್ತಲಾಗುವ ಮೊದಲು ತಲುಪಲು ಬಸ್ ಸಿಗತ್ತಾ ಎನ್ನುವುದೇ ಆತಂಕವಾದರೆ ಡಿಸಿ ಅವರಿಗೆ ತಾವು ಕಟ್ಟುನಿಟ್ಟಾಗಿ ಕೊರೋನಾ ನಿಯಮಗಳನ್ನು ಜಾರಿಗೆ ತರಬೇಕು ಎನ್ನುವಂತ ಧಾವಂತ. ನಾವು ಈಗಾಗಲೇ ಎಲ್ರಿಗೂ ಸೂಚನೆ ಕೊಟ್ಟಿದ್ದೀವಿ, ಬಸ್ಸಲ್ಲಿ ಎಷ್ಟು ಸೀಟ್ ಇದೆ, ಸೀಟಿಂಗ್ ಕೆಪಾಸಿಟಿ ಏನಿದೆ ಅಷ್ಟು ಮಾತ್ರ ಹಾಕಬೇಕು ಅಂತ. ಆದರೆ ಸಹ ಇವರು ಉಲ್ಲಂಘನೆ ಮಾಡ್ತಾರೆ ಕಂಡು ಬಂದಿದೆ. ಹಾಗಾಗಿ ಇವತ್ತು 5 ಬಸ್ನವ್ರ ಮೇಲೆ ಇವತ್ತು ಪ್ರಕರಣ ದಾಖಲು ಮಾಡಬೇಕಂತ ಸೂಚನೆ ಕೊಟ್ಟಿದ್ದೇನೆ. ಆಮೇಲೆ ಎಕ್ಸ್ಟ್ರಾ ಜನ ಇದ್ದರು, ಸೀಟ್ ಇಲ್ಲದೆ ಇರೋಂಥ ನಿಂತ ಸ್ಟ್ಯಾಂಡಿಂಗ್ ಇದ್ದರು, ಅವ್ರನ್ನೆಲ್ಲ ಇಳಿಸ್ಬೇಕಂತ ಸೂಚನೆ ಕೊಟ್ಟಿದ್ದೇನೆ. ಇನ್ನು ಮುಂದೆ ಇದೇ ಥರ ಮಾಡಿದರೆ ಬಸ್ ಓನರ್ಗೂ ಸಹ ನಾವು ಆ್ಯಕ್ಷನ್ ತೊಗೋಬೇಕಾಗುತ್ತೆ. ಈಗಾಗಲೇ ಎಲ್ರಿಗೂ ಸೂಚನೆ ಕೊಟ್ಟಿದ್ದೀವಿ. ಆದರೂ ಸಹ ಇನ್ನೂ ಇಷ್ಟೊಂದು ಜನ ತುಂಬಿಕೊಂಡು ಹೋಗ್ತಾ ಇರೋದು ಕರೋನಾ ಸ್ಪ್ರೆಡ್ ಮಾಡಲಿಕ್ಕೆ ಇದೊಂದು ದೊಡ್ಡ ದಾರಿ ಆಗ್ತದೆ. ಆದ್ದರಿಂದ ಸಾರ್ವಜನಿಕರು ಯಾರೂ ಸಹ ಸೀಟಿಂಗ್ ಎಷ್ಟಿದೆ ಅಷ್ಟು ಮಾತ್ರ ಹತ್ತಬೇಕು, ಅದು ಬಿಟ್ಟು ನಿಲ್ಲಕ್ಕೆ ಯಾರು ಹೋಗಬಾರ್ದು ಅಂತ ನಾವು ಕೊಡ್ತೀವಿ. ಇಲ್ಲ, ಈಗ ನೋಡಿ, ಈಗ ಇಲ್ಲೇ ಇಳಿಸಿದ್ದೀವಿ, ಅವೆಲ್ಲ ವಿದ್ಯಾರ್ಥಿಗಳು ಹತ್ಕೊಂಡು ಹೋಗಿದ್ದಾರೆ. ಬಸ್ಗಳಿದೆ, ವೆಯ್ಟ್ ಮಾಡಿ ಹೋಗಬೇಕು. ಬಸ್ಗಳ ಸಂಖ್ಯೆ ಸಾಕಷ್ಟು ಬಸ್ಗಳಿದೆ, ಆದರೆ ಅವರಿಗೆ ಕಾಯುವಂಥ ವ್ಯವಧಾನ ಇಲ್ಲ. ಹಾಗಾಗಿ ಸಾರ್ವಜನಿಕರನ್ನ ಮನವಿ ಮಾಡೋದಿಷ್ಟೇ, ಯಾರೂ ಸಹ ಸ್ಟ್ಯಾಂಡಿಂಗ್ ಹೋಗಬಾರ್ದು. ಸ್ಟ್ಯಾಂಡಿಂಗ್ ನಿಂತರೆ ಕರೋನಾ ಸ್ಪ್ರೆಡ್ ಮಾಡಲಿಕ್ಕೆ ಒಂದು ದಾರಿ ಆಗ್ತದೆ. ಆದ್ದರಿಂದ ಸೀಟಿಂಗ್ ಕೆಪಾಸಿಟಿ ಎಷ್ಟಿದೆ ಅಷ್ಟು ಮಾತ್ರ ಹೋಗಬೇಕಂತ. ಇಲ್ಲಿಯ ಹೆಣ್ಣು ಮಕ್ಕಳಿಗೆ ಪರ್ಯಾಯ ವ್ಯವಸ್ಥೆ ಆಗುವ ತನಕ ನಿಲ್ಲಲು ಅಥವಾ ಬೇರೆ ಬಸ್ ವ್ಯವಸ್ಥೆ ಜಿಲ್ಲಾಡಳಿತದಿಂದ ಮಾಡಲು ಡಿಸಿ ಅವರು ಮುಂದಾಗಬಹುದಿತ್ತಲ್ಲವೇ ಎನ್ನುವುದು ಜನಸಾಮಾನ್ಯರ ಪ್ರಶ್ನೆ. ಹಾಗಂತ ಶಾಲೆ ಕಾಲೇಜು ಬಿಟ್ಟ ಮೇಲೆ ಮಕ್ಕಳು ಸಹಜವಾಗಿ ದೊಡ್ಡ ಸಂಖ್ಯೆಯಲ್ಲಿ ಬಸ್ಗಾಗಿ ಕಾದು ನಂತರ ಸಿಕ್ಕಿದ ಬಸ್ನಲ್ಲಿ ಹೋಗುತ್ತಾರೆ. ಅವರನ್ನು ಹೋಗಬೇಡ ಎಂದರೆ ಗ್ರಾಮಾಂತರ ಭಾಗಗಳಿಗೆ ಹೋಗುವವರು ಏನು ಮಾಡಬೇಕು? ಗಂಟೆ ನಾವು 10 ನಿಮಿಷ ಆದ್ಮೇಲೆ ಬಸ್ ಬಿಡ್ತೀವ ಕೇಳಿದ್ವಿ, ಏನು ರೆಸ್ಪಾನ್ಸೇ ಇಲ್ಲ ಅವರದ್ದು. ಬಸ್ ಬಿಡ್ತೀವಿ ಅಂತ ಇಲ್ಲ,
ಇಳಿಸಿದ್ರು ಹೋದ್ರು ಅಷ್ಟೇ. ಒಂದು ನಾವು ಬಸ್ ಬಿಡ್ತೀವಿ ಅಂತ ಹೇಳಿದ್ರೆ ನಮ್ಗೊಂದು ಅನುಕೂಲ ಆಗ್ತಿತ್ತು. ಬಸ್ಸಿದೇನು ವ್ಯವಸ್ಥೆ ಏನು ಮಾಡಿಲ್ಲ. ಈಗ ಇಳಿಸ್ಬಿಟ್ಟು ಹೋಗ್ತೇಕೊಂಡು ನಾವೇನು ಯಾವ ಬಸ್ಸಿಗೆ ಹೋಗೋದು? ಸದ್ಯ ಮೇ 4ರ ತನಕ ಶಾಲಾ ಕಾಲೇಜುಗಳು ಬಂದ್ ಎಂದು ಸರ್ಕಾರ ಆದೇಶ ಹೊರಡಿಸಿರುವುದರಿಂದ ಮಕ್ಕಳು ಬಚಾವಾಗಿದ್ದಾರೆ. ಇಲ್ಲದಿದ್ದರೆ ಇಂಥವುದು ಇನ್ನೆಷ್ಟು ನಡೆಯಲು ಇತ್ತೋ ದೇವರಿಗೆ ಗೊತ್ತು. ಇನ್ನು ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿಯವರು ವೀಕೆಂಡ್ ಕರ್ಫ್ಯೂ ಬಗ್ಗೆ ಮಾರ್ಗಸೂಚಿ ಬಿಡುಗಡೆ ಮಾಡಿದ್ದಾರೆ. ಅದರಲ್ಲಿ ಈಗಾಗಲೇ ನಿಗದಿಯಾಗಿರುವಂತಹ ಮದುವೆಗಳಿಗೆ ಅನುಮತಿ ನೀಡಲಾಗಿದೆ. ಆದರೆ ಆ ಮದುವೆಗಳಿಗೆ 50 ಜನರು ಮಾತ್ರ ಭಾಗವಹಿಸಬಹುದಾಗಿದೆ. ಇದೇ ಏಪ್ರಿಲ್ 25ರಂದು ಅನೇಕ ಮದುವೆಗಳು ಇರುವುದರಿಂದ ಈ ಸಂದರ್ಭಗಳಲ್ಲಿ ಎಷ್ಟರ ಮಟ್ಟಿಗೆ ಈ ನಿರ್ಬಂಧನೆಗಳು ಜಾರಿಗೆ ಬರುತ್ತೆ ಎನ್ನುವುದು ಬಹಳ ಮುಖ್ಯವಾಗಿರುವಂತಹ ಪ್ರಶ್ನೆ. ದೇವಸ್ಥಾನಗಳ ಪ್ರಿಮೈಸಸ್ ಅಂದರೆ ನಾಟ್ ಎಕ್ಸಾಕ್ಟ್ಲಿ ಗರ್ಭಗುಡಿ ಮತ್ತು ಪ್ರದಕ್ಷಿಣ ಪಥದಲ್ಲಿರಲ್ಲ, ಪಕ್ಕದಲ್ಲೊಂದು ಸಾರ್ವಜನಿಕರಿಗೆ ಕನ್ವೆನ್ಷನ್ ಹಾಲು ಅಥವಾ ಆ ಥರದ್ದು ಮಾಡ್ಕೊಂಡಿರ್ತಾರೆ ಸಮುದಾಯ ಭವನ. ಅಲ್ಲಿದ್ದಾಗ ಅದನ್ನು ಇಟ್ ವಿಲ್ ಬಿ ಟ್ರೀಟೆಡ್ ಆಸ್ ಒನ್ ಸಪ್ರೇಟ್ ಆ್ಯಕ್ಟಿವಿಟಿ ಆಫ್ ಮ್ಯಾರೇಜ್ ವೇರ್ ಆ್ಯಸ್ ಪರ್ ದಿ ಪ್ರಾವಿಷನ್ಸ್ 50 ಪೀಪಲ್ ಆರ್ ಗೋಯಿಂಗ್ ಟು ಬಿ ಪರ್ಮಿಟೆಡ್. 50 ಜನ ಅದು ಒಂದು ಇವೆಂಟ್, ಒಂದು ಮದುವೆಯನ್ನು ಒಂದು ಇವೆಂಟಾಗಿ ಕನ್ಸಿಡರ್ ಮಾಡಿಬಿಟ್ಟು ಅದಕ್ಕೇನು ಗೈಡ್ಲೈನ್ಸ್ ಪ್ರಕಾರ 50 ಜನಕ್ಕೆ ಪರ್ಮಿಷನ್ ಇದೆ. ಆ 50 ಜನ ಇದ್ದಾರೆ, ಜಾಸ್ತಿ ಇದ್ದಾರೆ, ಕಡಿಮೆ ಇದ್ದಾರೆ, ಪ್ರೊಸೀಜರ್ಸ್ ಫಾಲೋ ಮಾಡಿದ್ದಾರೆ ಅಂತ ದಟ್ ವಿಲ್ ಬಿ ಟ್ರೀಟೆಡ್ ಆಸ್ ಎ ಸಪರೇಟ್ ಇವೆಂಟ್. ಇನ್ನು ಈ ಭಾನುವಾರ ದಕ್ಷಿಣ ಕನ್ನಡ ಜಿಲ್ಲೆಯ ಸಣ್ಣ ದೊಡ್ಡ ಸಹಿತ ಹೆಚ್ಚಿನ ಹಾಲ್ಗಳಲ್ಲಿ ಶುಭ ಸಮಾರಂಭಗಳಿವೆ. ಲೆಕ್ಕವಿಲ್ಲದಷ್ಟು ಮದುವೆಗಳಿವೆ. ಈಗ ಯಾರದ್ದೋ ಮದುವೆ ಇದೆಯೋ ಅವರು 50 ಜನರ ಪಟ್ಟಿ ಮಾಡಬೇಕು. ಆ ಪಟ್ಟಿಯನ್ನು ಸ್ಥಳೀಯಾಡಳಿತಕ್ಕೆ ತೋರಿಸಿ ಅಪ್ರೂವ್ ತೆಗೆದುಕೊಳ್ಳಬೇಕು. ಆ ಬಳಿಕ 50 ಜನರು ಅನುಮತಿ ಪಡೆದಂಥ ಪತ್ರ ಮತ್ತು ಮದುವೆ ಆಮಂತ್ರಣ ಪತ್ರಿಕೆ ಹಾಗೂ ಮದುವೆಗೆ ಹೋಗುವವರ ID ಕಾರ್ಡ್ ತೋರಿಸಬೇಕು ಎಂದು ಹೇಳಲಾಗಿದೆ. ಈ 3 ದಾಖಲೆಗಳನ್ನು ವಾಟ್ಸಪ್ನಲ್ಲಿ ಪೊಲೀಸರಿಗೆ ತೋರಿಸಿ ಪ್ರಯಾಣಿಸಬಹುದು ಎಂದು ಹೇಳಲಾಗುತ್ತಿದೆ. ಆದರೆ ಮದುವೆ ಆಮಂತ್ರಣ ಪತ್ರಿಕೆಯ ನೈಜ ಪ್ರತಿ ಪ್ರಯಾಣದ ವೇಳೆ ಕೈಯಲ್ಲಿರಬೇಕು. ಇನ್ನು ಮದುವೆ ಗೆಸ್ಟ್ ಲಿಸ್ಟ್ನಲ್ಲಿರುವಂಥ ID ತೋರಿಸಿದರಷ್ಟೇ ಪ್ರಯಾಣಕ್ಕೆ ಅವಕಾಶ ಇದೆ. ಇನ್ನು ಮದುವೆಗೆ ಹೋಗುವವರು ಕಾರಿನಲ್ಲಿ 7-8 ಜನರನ್ನು ತುಂಬಿಸಿ ಹೋಗಲು ಅವಕಾಶ ಇಲ್ಲ ಎಂದು ಕೂಡ ಹೇಳಲಾಗುತ್ತಿದೆ. ನೈಟ್ ಕರ್ಫ್ಯೂ ಮತ್ತು ವೀಕೆಂಡ್ ಕರ್ಫ್ಯೂಗೆ ಬಂದಿದೆ. ಈಗ ಆಲ್ರೆಡಿ ಡಿಟೇಲ್ ಆಗಿ ಆದೇಶವನ್ನು ಜಾರಿ ಮಾಡಿದ್ದಾರೆ. ನೈಟ್ ಕರ್ಫ್ಯೂ ಮತ್ತು ವೀಕೆಂಡ್ ಕರ್ಫ್ಯೂ ಅಲ್ಲಿ ಸ್ವಲ್ಪ ಎಲಾಬ್ರೇಟಿವ್ ಆಗಿ ಎಕ್ಸ್ಪ್ಲನೇಷನ್ ಇದ್ದರೂ ಕೂಡ ಕೆಲವೊಬ್ಬರಿಗೆ ಕೆಲವೊಂದು ಗೊಂದಲ ಇದೆ. ಹಾಗಾಗಿ ಇವತ್ತು ನಾವು ಕಮಿಷನರ್ ಸರ್ ಅವರು ಮತ್ತು SP ಕಮಿಷನರ್ ಎಲ್ಲರೂ ಕೂಡ ಬೇರೆ ಏನೇನು ಇದರೊಳಗಡೆ ಇದೆ ಅನ್ನೋದನ್ನು ಬ್ರೀಫ್ ಮಾಡೋದಕ್ಕೆ ಇವತ್ತು ನಿಮ್ಮ ಮುಂದೆ ಇದ್ದೀವಿ. ಇದರಲ್ಲಿ ಭಾನುವಾರ ಮತ್ತು ಸೋಮವಾರ ಭಾಳಷ್ಟು ಮದುವೆಗಳ ಇದರೊಳಗಡೆ ಆಗಿರೋದು ಗಮನಕ್ಕೆ ಬಂದಿದೆ. ಈ ಒಂದು ಶಾರ್ಟ್ ಟೈಮ್ ಒಳಗಡೆ ಪಾಸಸ್ನ ಮ್ಯಾಸಿವ್ ಆಗಿ ಕೊಡೋದು ಕೂಡ ಕಷ್ಟ ಆಗ್ಬೋಗೋದ್ರಿಂದ ನಾವೀಗ ಆಲ್ರೆಡಿ ಕಾರ್ಪೊರೇಷನ್ ಹಂತದಲ್ಲಿ ಮದುವೆಗೆ ಪರ್ಮಿಷನ್ ಕೊಡೋದಕ್ಕೆ ಕಾರ್ಪೊರೇಷನ್ ಕಮಿಷನರ್ ಅವರಿಗೆ, ಅರ್ಬನ್ ಲೋಕಲ್ ಬಾಡೀಸ್ಗಳಲ್ಲಿ ಆಯಾ ಚೀಫ್ ಆಫೀಸರ್ಸ್ಗಳಿಗೆ, ಗ್ರಾಮ ಪಂಚಾಯತ್ಗಳಲ್ಲಿ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳಿಗೆ ಪರ್ಮಿಷನ್ ಕೊಡೋದಕ್ಕೆ ಕೊಟ್ಟಿದ್ದೀವಿ. ಈಗ 50 ಜನದ ರಿಸ್ಟ್ರಿಕ್ಷನ್ ಏನು ಹಾಕಿದ್ದಾರೆ, ಯಾರ್ಯಾರು ಪರ್ಮಿಷನ್ ತೊಗೊಂಡಿದ್ದಾರೆ ಅವರೆಲ್ಲರೂ ಕೂಡ ಆಯಾ ಏನೇನು ಅನುಮತಿ ಕೊಟ್ಟಿದ್ದಾರೆ ಅವರಿಗೇ ಗೆಸ್ಟ್ ಲಿಸ್ಟು 50 ಜನಗಳ ಲಿಸ್ಟನ್ನು ತೊಗೊಂಡೋಗಿ ಆ ಪರ್ಮಿಷನ್ ಸಿಕ್ಕಿರೋದಕ್ಕೆ ಸರ್ಟಿಫಿಕೇಷನ್ ಮಾಡಿಕೊಂಡ್ರೆ ಆ ಕಾಪಿಯನ್ನು ಪೊಲೀಸ್ನವರಿಗೆ ಟ್ರಾವೆಲ್ ಮಾಡಬೇಕಾದಾಗ ವಿತ್ ಇನ್ವಿಟೇಷನ್ ಕಾರ್ಡ್ ಮತ್ತು ID ಕಾರ್ಡನ್ನು ಅವ್ರು ತೋರಿಸಿದ್ರೆ ಆ ವೆನ್ಯೂಗೆ ಹೋಗೋದಕ್ಕೆ ಅವಕಾಶ ಮಾಡಿಕೊಡೋದಕ್ಕೆ ಇದು ಮಾಡಿದ್ವಿ. ಯಾಕೆಂದರೆ ಶಾರ್ಟ್ ಟೈಮ್ ಒಳಗಡೆ ಎಲ್ಲರಿಗೂ ಪಾಸಸ್ನ ಅದೇ ಪಾಸನ್ನಾಗಿ ಕನ್ಸಿಡರ್ ಮಾಡೋದಕ್ಕೆ. ಯಾಕೆ ಯಾರು ಪರ್ಮಿಷನ್, ಈಗ ನನ್ನ ಮದುವೆ ಎಲ್ಲೋ ಒಂದು ಬಂಟ್ವಾಳದಲ್ಲಿ ಮಾಣಿ ಒಳಗಡೆ ಇದೆ, ಮಾಣಿ ಒಳಗಡೆ ನನ್ನ ಒಂದು ಇದರೊಳಗಡೆ ಇದ್ದರೆ ನಾನು ಮದುವೆ ಮಾಡೋವಂಥನು 50 ಜನ ಯಾರು ಗೆಸ್ಟ್ ಬರ್ತಾನೆ ಅನ್ನೋದನ್ನು ಮಾಣಿ ಗ್ರಾಮ ಪಂಚಾಯತಿಯಲ್ಲಿರುವಂಥ PDO ಅವರಿಗೆ ಆ 50 ಜನದ ಪಟ್ಟಿಯನ್ನು ಮಾಡ್ತಾನೆ. ಅದು ಅವರ ವಾಟ್ಸಪ್ ಕಾಪಿ ಮುಖಾಂತರ ಅಥವಾ ಜೆರಾಕ್ಸ್ ಕಾಪಿಯನ್ನು ಹಿಡ್ಕೊಂಡು ID ಕಾರ್ಡನ್ನು ಮತ್ತು ಇನ್ವಿಟೇಷನ್ ಕಾರ್ಡನ್ನು ಟ್ರಾವೆಲ್ ಮಾಡಬೇಕಾದ್ರೆ ಪೊಲೀಸ್ನವರಿಗೆ ತೋರಿಸಿದ್ರೆ ಅವರು ಆ ವೆನ್ಯೂಗೆ ಹೋಗೋದಕ್ಕೆ ಬಿಡ್ತಾರೆ. ಮತ್ತು ಮಾಣಿ PDOನು ಕೂಡ ಅಲ್ಲಿರುವಂಥ ಸ್ಥಳೀಯ ಪೊಲೀಸರು ಕೂಡ ಆ ಮದುವೆ ನಡೀತಾ ಇರುವಂಥ ಜಾಗದಲ್ಲಿ 50ಕ್ಕಿಂತಲೂ ಜಾಸ್ತಿ ಜನ ಇರದೇ ಇರೋ ಹಾಗೆ ಎನ್ಶೂರ್ ಮಾಡ್ಕೊಳ್ಳೋದಕ್ಕೆ ಕ್ರಮ ವಹಿಸ್ತಾರೆ. ಇನ್ವಿಟೇಷನ್ ಕಾರ್ಡ್ ಬೇಕೇ ಬೇಕು, ಆ ಗೆಸ್ಟ್ ಲಿಸ್ಟಲ್ಲಿರುವಂಥ ID ಕಾರ್ಡ್ ಬೇಕು, ಜೊತೆಗೆ ಅವರು ಏನು ಒಂದು ಪ್ರೂಫ್. Marriages permitted strictly adhering to COVID-19 appropriate behavior with maximum of 50 people. Cremation, funeral to be allowed strictly adhering to COVID-19 appropriate with maximum of 20 people. ಇದು ಗೈಡ್ಲೈನ್ಸ್ ಫಾರ್ ವೀಕೆಂಡ್ ಕರ್ಫ್ಯೂ. ಸೊ ಭಾಳ ಸ್ಪಷ್ಟವಾಗಿದೆ. DC ಅವ್ರು ಹೇಳ್ತಿರೋದು ಅಂತಂದರೆ ಲೋಕಲ್ ಬಾಡೀಸು, ಕಾರ್ಪೊರೇಷನ್ ಕಮಿಷನರ್ ಇರ್ಬೋದು, ಚೀಫ್ ಆಫೀಸರ್ ಅಥವಾ PDO ಅವ್ರುಗಳು ಎಲ್ಲಿ ಮದುವೆ ಮಾಡ್ತಾ ಇದ್ದಾರೆ ಅವ್ರುಗಳು ಅನುಮತಿ ತಗೋಬೇಕಾಗತ್ತೆ. ಮತ್ತು ಅವ್ರಗಳ ಹತ್ರ ಒಂದು ಲಿಸ್ಟ್ ಮಾಡ್ಕೊಂಬಿಟ್ಟು ದೀಸ್ ಆರ್ ದಿ 50 ಪೀಪಲ್ ಹೂ ಆರ್ ಅಟೆಂಡಿಂಗ್ ದಿ ಮ್ಯಾರೇಜ್. ಅಥವಾ 50 ಅಂದರೆ 50 ಅಪ್ಪರ್ ಲಿಮಿಟು. 20 ಜನ ಸೇರ್ಕೊಂಡು ನಾವು ಮಾಡ್ತೀವಿ ಅಂತಂದರೆ ಈ 20 ಜನದ ಸಮ್ಮುಖದಲ್ಲಿ ನಾವು ಮದುವೆ ಮಾಡ್ತಾಯಿದ್ದೀವಿ ಅನ್ನೋಂಥದ್ದು ಪಟ್ಟಿ ತೊಗೊಂಡು ಅದನ್ನು ಹಾರ್ಡ್ ಕಾಪಿ ಇಟ್ಕೊಂಡ್ರೆ ಬೆಟರ್, ಯಾಕಂದರೆ ತೋರಿಸ್ಬಿಟ್ರೆ ನೋಡ್ಕೋಬೋದು.
ಹಾರ್ಡ್ ಕಾಪಿ ಇಲ್ಲ ಅನ್ನೋಂಥವ್ರು ವಾಟ್ಸಪ್ಪಲ್ಲಂತೂ ಖಂಡಿತ ಇಟ್ಕೋಬೋದು. ID ಕಾರ್ಡ್ ಆರ್ಡರ್ ಕಾಪಿ ಇಟ್ಕೋಬೇಕಾಗುತ್ತೆ. ಇಲ್ಲ ಐಡಿ ಕಾರ್ಡ್ ಐಡೆಂಟಿಟಿ ಕಾರ್ಡ್, ಆಧಾರ್ ಕಾರ್ಡ್ ಇರ್ಬೋದು ಅಥವಾ ಪಾನ್ ಕಾರ್ಡು. ಒಟ್ಟಿನಲ್ಲಿ ಈಗ ಮದುವೆಗೆ ಹೋಗುವವರು ಸಂಭ್ರಮದಲ್ಲಿ ಅಲಂಕಾರ ಮಾಡಿಕೊಂಡು ಹೋಗುವುದಕ್ಕಿಂತ ಹೆಚ್ಚಾಗಿ ಪೊಲೀಸರು ಎಲ್ಲಿಯಾದರೂ ನಿಲ್ಲಿಸ್ತಾರಾ ಕೇಳುತ್ತಾರಾ ಎನ್ನುವ ಆತಂಕದಲ್ಲಿ ಇರುತ್ತಾರೆ. ಇನ್ನು ಮದುವೆ ಮನೆಯವರು 50 ಜನರ ಆಪ್ತರನ್ನೇ ಕರೆಯಬೇಕಾಗಿರುವುದರಿಂದ 50,000 ಕೊಟ್ಟು ಹಾಲ್ ಬುಕ್ ಮಾಡುವುದು ವೇಸ್ಟ್ ಎಂದು ಮಾತನಾಡಿಕೊಳ್ಳುತ್ತಿದ್ದಾರೆ. ಇನ್ನು 50 ಜನರನ್ನು ಮಾತ್ರ ಕರೆಯಬೇಕಾಗಿರುವುದರಿಂದ ಕುಟುಂಬದಲ್ಲಿರುವಂಥ 50 VVIP ಯಾರು ಎನ್ನುವಂಥ ಪ್ರಶ್ನೆ ಕೂಡ ಮದುವೆ ಮನೆಯವರಲ್ಲಿ ಕೇಳಿ ಬರ್ತಾ ಇದೆ. ಇನ್ನು ವಧು ವರನ ಕಡೆಯವರು ಸೇರಿಸಿ 50 ಆಗಿರುವುದರಿಂದ 25 ವಧುವಿನ ಕಡೆಯವರು ಮತ್ತು 25 ವರನ ಕಡೆಯವರು ಬರಬೇಕಾಗುತ್ತದೆ. ಇನ್ನು ಈ 50 ಮಂದಿಯಲ್ಲಿ ಪುರೋಹಿತರು, ಫೋಟೋಗ್ರಾಫರ್ಸ್ ಎಲ್ಲರನ್ನೂ ಸೇರಿಸಬೇಕಾಗುತ್ತದೆ. ಕ್ಯಾಟ್ರಿಂಗ್ನವರಿಗೆ 500 ಜನರ ಆರ್ಡರ್ ಕೊಟ್ಟಿದ್ದರೆ ಅವರು ಅಷ್ಟು ಜನರಿಗೆ ಬೇಕಾದಷ್ಟು ವ್ಯವಸ್ಥೆ ಈಗ ಮಾಡಲು ಸಾಧ್ಯವೇ ಇಲ್ಲ. ಹೀಗೆ ಮದುವೆಯ ಸಿದ್ಧತೆಯ ಗಡಿಬಿಡಿಗಳಿಗಿಂತ ಕೊರೋನಾ ನಿಯಮಾವಳಿಗಳನ್ನು ಪಾಲಿಸುವುದೇ ಚಾಲೆಂಜ್ ಆಗಿ ಹೋಗಿರುತ್ತದೆ. ವೀಕೆಂಡ್ ಕರ್ಫ್ಯೂ ಅಂದರೆ ಶುಕ್ರವಾರ ರಾತ್ರಿ 9 ಗಂಟೆಯಿಂದ ಮತ್ತು ಸೋಮವಾರ ಬೆಳಗ್ಗೆ 6 ಗಂಟೆವರೆಗೂ ಒಂದು ಲಾಂಗ್ ವೀಕೆಂಡ್ ಕರ್ಫ್ಯೂ ಕೂಡ ಜಾರಿ ಮಾಡಲಾಗಿದೆ. ವೀಕೆಂಡ್ ಕರ್ಫ್ಯೂ ಅಂದರೆ ಬೆಳಗ್ಗೆ 6 ಗಂಟೆಯಿಂದ 10 ಗಂಟೆವರೆಗೂ ಸಡಿಲಿಕೆಯನ್ನು ನೀಡಲಾಗಿದೆ. ಅದು ಅತ್ಯಗತ್ಯ ವಸ್ತುಗಳ ಖರೀದಿಗಾಗಿ. ಅದನ್ನು ಹೊರತುಪಡಿಸಿ ಸಾಕಷ್ಟು ವಿವರವಾಗಿ ಯಾವ್ಯಾವ ಅಂಶಗಳನ್ನ ಪಾಲನೆ ಮಾಡಬೇಕು, ಯಾವ ರೀತಿ ಪಾಲನೆ ಮಾಡಬೇಕು ಅನ್ನೋದ್ರ ಬಗ್ಗೆ ಸ್ಪಷ್ಟ ಸೂಚನೆ ಈಗಾಗಲೇ ಸರ್ಕಾರದಿಂದ ನೀಡಲಾಗಿದೆ. ಅದರ ಹಿನ್ನೆಲೆಯಲ್ಲಿ ನಮ್ಮ ಮಂಗಳೂರು ಕಮಿಷನರೇಟ್ ವ್ಯಾಪ್ತಿಯಲ್ಲಿ ಎಲ್ಲ ಪೊಲೀಸ್ ಠಾಣೆಗಳಲ್ಲಿ, ನಮ್ಮ ಕಮಿಷನರೇಟ್ ಆಫೀಸಲ್ಲಿ, ಎಲ್ಲ ನಮ್ಮ ಕಚೇರಿಗಳಲ್ಲಿ ಕೋವಿಡ್ ಪ್ರೋಟೋಕಾಲ್ ಇದೆ, ಅದನ್ನು ಪಕ್ಕಾ ಫಾಲೋ ಮಾಡಲಿಕ್ಕೆ ಸೂಚನೆ ನೀಡಲಾಗಿದೆ. ಮತ್ತು ಆ ಪ್ರಕಾರ ನಮ್ಮ ಕಚೇರಿ ಸೇರಿದಂತೆ ಎಲ್ಲ ಕಡೆ ಫಾಲೋ ಮಾಡ್ತಾಯಿದ್ದೀವಿ. ನಮ್ಮ ಇಲಾಖಾ ಮುಖ್ಯಸ್ಥರು DG and IGP ಅವರು ಸಾಕಷ್ಟು ವಿವರವಾಗಿ ಏನೆಲ್ಲ ಪ್ರೋಟೋಕಾಲ್ ಫಾಲೋ ಮಾಡಬೇಕು, ಸಿಬ್ಬಂದಿಗಳನ್ನ ಯಾವ ರೀತಿ ಶಿಫ್ಟ್ಗಳಲ್ಲಿ ಕರ್ತವ್ಯಕ್ಕೆ ಉಪಯೋಗಿಸ್ಕೋಬೇಕು, ಮತ್ತು ಯಾರಿಗೆ ಕೋಮಾರ್ಬಿಡಿಟಿ ಫೀಚರ್ಸ್ ಇರುತ್ತೆ ಅವ್ರಿಗೆ ಜಾಸ್ತಿ ಪಬ್ಲಿಕ್ ಜೊತೆ ಇಂಟರ್ಫೇಸ್ ಇರುವಂಥದ್ದು ಕೆಲಸ ಅಲ್ಲದೆ ಕಚೇರಿ ಕೆಲಸವನ್ನು ಯಾವ ರೀತಿ ಕೊಡಬೇಕು ಅನ್ನೋದ್ರ ಬಗ್ಗೆ ಎಲ್ಲ ಸಾಕಷ್ಟು ವಿವರ ಸೂಚನೆಗಳನ್ನು ಕೊಟ್ಟಿದ್ದಾರೆ. ಆ ಸುರತ್ಕಲಲ್ಲಿ ಇನ್ವೈಟ್ ನಡೀತಾ ಇರುವಂಥ ಮದುವೆ ಏನಿದೆ, ಆ 50 ಜನರ ಪಟ್ಟಿ, 45 ಜನರ ಪಟ್ಟಿ ಎಷ್ಟು ಮಾಡ್ಕೊಂಡಿದ್ದಾರೆ. ಅದರಲ್ಲಿ ಎನ್ ಶಶಿಕುಮಾರ್ ಅನ್ನುವಂಥದ್ದು ಸೀರಿಯಲ್ ನಂಬರ್ 9 ಎನ್ ಶಶಿಕುಮಾರ್ ಎಲ್ಲಿಂದ ಬರ್ತಾರೆ ಅಪ್ರಾಕ್ಸಿಮೇಟ್ ಇದ್ದರೆ ಉತ್ತಮ. ಸೊ ಶಶಿಕುಮಾರ್ ನಾನು ಇನ್ವೈಟೆಡ್ ಅಂತ ತೋರಿಸ್ಲಿಕ್ಕೆ ಇನ್ವಿಟೇಷನ್ ತೋರಿಸ್ಬೋದು. ಸಾಫ್ಟ್ ಕಾಪಿ ತೋರಿಸಿದ್ರು ಎಕ್ಸ್ಟ್ರೀಮ್ ರೀಸನ್ಸ್ ನಾವು ಕನ್ಸಿಡರ್ ಮಾಡೋಣಂತೆ. ಆಮೇಲೆ ಅದು ಗೆಸ್ಟ್ ಲಿಸ್ಟು ಸೂರತ್ಕಲ್ ಅಂತಂದರೆ ಕಾರ್ಪೊರೇಷನ್ ಲಿಮಿಟ್ಸ್ ಬರುತ್ತೆ. ಕಾರ್ಪೊರೇಷನ್ ಕಮಿಷನರ್ ಅವ್ರ ಪರವಾಗಿ ಯಾರು ಸೈನ್ ಮಾಡಿದ್ರು ಆ ಪಟ್ಟಿಲಿ ಹೆಸರು ಇರಬೇಕು. ಮತ್ತು ನಾನೇ ಶಶಿಕುಮಾರ್ ಅಂತ ತೋರಿಸ್ಕೊಳ್ಲಿಕ್ಕೆ ನನಗೆ ಯಾವುದಾದ್ರು ಒಂದು ಐಡೆಂಟಿ ಕಾರ್ಡ್ ಇರಬೇಕು. ಮತ್ತು ಭಾಳ ಸ್ಪಷ್ಟವಾಗಿ ಪ್ರತಿಯೊಬ್ಬರು ಸಾರ್ವಜನಿಕರು ಗಮನದಲ್ಲಿ ಇಟ್ಕೋಬೇಕು. ಈ ಕಾರ್ ಪಾಸ್ ಒಂದು ತೊಗೊಂಡು ಕಾರಲ್ಲಿ 8 ಜನ ತುಂಬ್ಕೊಂಡು ಹೋಗ್ತಾರಲ್ಲ, ಆ ಥರದ್ದು ನಡೆಯೋಂಗಿಲ್ಲ. ಒಬ್ಬರು ಹೆಸರಿದ್ದರೆ ಯಾವುದೇ ಕಾರಣಕ್ಕೂ ನಡೆಯೋಂಗಿಲ್ಲ. ಇವಾಗ ಮನೆಯಲ್ಲಿ ಶಶಿಕುಮಾರ್ ಅಂತ ಒಬ್ಬರು ಹೆಸರಿರುತ್ತೆ, ನಂದಿದೆ ನೋಡಿ ಅಂತ ತೋರಿಸ್ಬಿಟ್ಟು ನಾನು 10 ಜನ ತುಂಬಿಸ್ಕೊಂಡು ಹೋದರೆ ಅಥವಾ 8 ಜನ ತುಂಬಿಸ್ಕೊಂಡು ಹೋದರೆ ಆಗಂಗಿಲ್ಲ. ಹೂಎವರ್ ಈಸ್ ಎ ಇನ್ವೈಟಿ ಇನ್ ದಿ ಗೆಸ್ಟ್ ಲಿಸ್ಟ್ ಅವ್ರ ಮಾತ್ರ ಅನುಮತಿ. ಈಗ ಕೆಲವರು ಹೇಳ್ತೀನಿ ಒಂದು ನಿಮಿಷ, ಇನ್ವೈಟಿ ಇರ್ತಾರೆ, ಯಾರೋ ಲೇಡಿ ಇರ್ತಾರೆ ಅಥವಾ ವಯಸ್ಸಾದ ಹಿರಿಯ ನಾಗರಿಕರು ಇರ್ತಾರೆ. ಅಂಥ ಸಂದರ್ಭದಲ್ಲಿ ಅವರು ಅಕಸ್ಮಾತ್ ಕಾರಲ್ಲಿ ಹೋಗ್ತಾ ಇದ್ದಾರೆ ಅನ್ನೋಂಥದ್ದಾದರೆ, ಇಂಥ ಫಂಕ್ಷನ್ಗೆ ಹೋಗ್ತಿದ್ದೀವಿ, ನಾವಿಬ್ಬರು ಇನ್ವೈಟೆಡ್ ಇದ್ದೀವಿ, ನಮಗೆ ಡ್ರೈವ್ ಮಾಡ್ಲಿಕ್ಕೆ ಬರಲ್ಲ, ಹಾಗಾಗಿ ಡ್ರೈವರು ಒಬ್ಬ ಎಕ್ಸ್ಟ್ರಾ ಇದ್ದಾರೆ, ಕಾರಲ್ಲಿ 3 ಜನ ಇದ್ದೀವಿ, ಇಬ್ಬರಿಗೆ ಇನ್ವೈಟ್ ಇದೆ ಅಂತಾರೆ, ದಟ್ ಈಸ್ ರೀಸನಬಲ್, ವಿ ಕ್ಯಾನ್ ಕನ್ಸಿಡರ್ ಇಟ್. ಕೆಲವೊಂದನ್ನು ಎಲ್ಲ ಎಕ್ಸಂಪ್ಷನ್ಸ್ಗಳನ್ನು ಕೆಲವೊಂದನ್ನು ಪತ್ರಿಕೆ ಮುಂದೆ ನಾವು ಓಪನ್ ಆಗಿ ಹೇಳೋದಕ್ಕಾಗಲ್ಲ. ನೀಡ್ ಬೇಸಿಸ್ ಮೇಲೆ ಅದನ್ನು ಆಯಾ ಮೂಮೆಂಟಲ್ಲಿ ಅದನ್ನು ಒಂದು ಇದರೊಳಗಡೆ ಮಾಡ್ತಾರೆ. ಆದರೆ ಕಠಿಣವಾದಂಥ ಒಂದು ಸಂದೇಶ ಎಲ್ಲರಿಗೂ ಇದರೊಳಗಡೆ ಹೋಗಬೇಕು, ಇಲ್ಲಿ ನಿಲ್ಲಿಸೋವಂಥದ್ದಲ್ಲ. ನಾವು ಫೆಸಿಲಿಟೇಟ್ ಮಾಡಬೇಕಾಗಿರೋದ್ರಿಂದ ಆದಷ್ಟು ಜನನೂ ಕೂಡ ಅನಗತ್ಯವಾಗಿ ಇದರೊಳಗಡೆ ಮಾಡದೆ ಪ್ರಾಪರಾಗಿ ಏನೇನು ದಾಖಲೆಗಳನ್ನ ಕ್ಯಾರಿ ಮಾಡ್ಕೊಂಡು ಹೋಗೋದಕ್ಕೆ ವ್ಯವಸ್ಥೆ ಮಾಡ್ಕೋಬೇಕು, ಅದನ್ನು ಮಾಡಿ. ಆ ಸಂದರ್ಭದಲ್ಲಿ ನಾವೆಲ್ಲ ಗಮನಿಸಿದ್ವಿ, ಯಾವ್ಯಾವ ಚೌಲ್ಟ್ರಿ ಬುಕ್ ಮಾಡಿದ್ರು ಅಲ್ಲೆಲ್ಲ ಹೋಗೋದು ಬರೋದೆಲ್ಲ ಸಮಸ್ಯೆ ಆಗುತ್ತೆ ಅಂತ ಮ್ಯಾಕ್ಸಿಮಮ್ ಎಲ್ಲರೂ ತಮ್ಮ ಮನೆಗಳಲ್ಲೇ ಮದುವೆ ಮಾಡ್ಕೊಂಡಿದ್ದನ್ನು ನಾವು ಗಮನಿಸಿದ್ವಿ. ಸೊ ಮೋಸ್ಟ್ಲಿ ಇವಾಗ 100 ಮದುವೆ ಇದೆ ಅಂತಂದರೆ ಅದರಲ್ಲಿ 70-80 ಮದುವೆಗಳು ಮನೆಗಳಲ್ಲಿ ಅಥವಾ ಮನೆ ಅಕ್ಕಪಕ್ಕ ಜಾಗ ಮಾಡ್ಕೊಂಡು ಅಲ್ಲೇ ಮಾಡಿ ಮುಗಿಸ್ಕೋಬೋದು ಇನ್ ಆಲ್ ಪ್ರಾಬಬಿಲಿಟಿ. ಅದನ್ನು ಮೀರಿ ಅಕಸ್ಮಾತ್ ಯಾವುದಾದ್ರೂ ಫಂಕ್ಷನ್ ಹಾಲ್ ಅಂತ ಕಡೆ ಹೋದಂಥ ಸಂದರ್ಭದಲ್ಲಿ ದೀಸ್ ಆರ್ ದಿ ಗೈಡ್ಲೈನ್ಸ್. ಮತ್ತು ಈ ಸರ್ಕಾರದಿಂದ ಗೈಡ್ಲೈನ್ಸ್ ಇಶ್ಯೂ ಮಾಡಿರೋವಂಥದ್ದು ನಮ್ಮ ಎನ್ಫೋರ್ಸ್ಮೆಂಟು ರೆಫರೆನ್ಸ್ಗೆ. ಇಲ್ಲಿ ನಾವು ಎನ್ಫೋರ್ಸ್ ಮಾಡೋಕ್ಕಿಂತ ಹೆಚ್ಚಾಗಿ ಇವಾಗಂತೂ ಎಲ್ಲ ಮೀಡಿಯಾಗಳಲ್ಲಿ, ಪ್ರಿಂಟ್, ಎಲೆಕ್ಟ್ರಾನಿಕ್, ಡಿಜಿಟಲ್ ಮೀಡಿಯಾ ಮತ್ತು ಎಲ್ಲ ಸೋಷಿಯಲ್ ಮೀಡಿಯಾಗಳಲ್ಲೂ ಏನೇನು ಗೈಡ್ಲೈನ್ಸ್ ಇದೆ ಅನ್ನೋಂಥ ಸ್ಪಷ್ಟವಾಗಿ ಕಮ್ಯುನಿಕೇಟ್ ಆಗಿದೆ. ಹಾಗಾಗಿ ಜಿಲ್ಲಾಡಳಿತದ ವತಿಯಿಂದ ಮತ್ತು ನಮ್ಮ ಪೊಲೀಸ್ ಇಲಾಖೆ ವತಿಯಿಂದ ನಮ್ಮ ಮನವಿ ಏನಂದರೆ, ನಮಗೆಲ್ಲ ಎನ್ಫೋರ್ಸ್ಮೆಂಟಿಗೆ ಅವಕಾಶನೇ ಕೊಡದಂಗೆ ಸಾರ್ವಜನಿಕರೇ ಸ್ವಯಂ ಪ್ರೇರಿತರಾಗಿ ಎಲ್ಲ ನಿಯಮಗಳನ್ನು ಪಾಲನೆ ಮಾಡಬೇಕು. ಮಂಗಳೂರು ನಗರದಲ್ಲಿರೋರು ಉಳ್ಳಾಳಕ್ಕೋ ಇಲ್ಲ ತಲಪಾಡಿಗೋ ಹೋಗ್ಬಿಟ್ಟು ತರಕಾರಿ ತರೋ ಅವಶ್ಯಕತೆ ಇರಲ್ಲ.
ಸೂರತ್ಕಲ್ಗೆ ಹೋಗ್ಬಿಟ್ಟು ಮೆಡಿಸಿನ್ ತೊಗೊಂಬರೋ ಅವಶ್ಯಕತೆ ಇರಲ್ಲ. ಅಟ್ಲೀಸ್ಟ್ ನಮ್ಮ ಮಂಗಳೂರು ಕಮಿಷನರೇಟ್ ವ್ಯಾಪ್ತಿಯಲ್ಲಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ, ಮುಖ್ಯವಾಗಿ ಮಂಗಳೂರು ಕಮಿಷನರೇಟ್ ವ್ಯಾಪ್ತಿಯಲ್ಲಿ ಏನೇ ವಸ್ತುಗಳು ಬೇಕು ಅಂತಂದ್ರೂ ಹೆಚ್ಚು ಕಡಿಮೆ ವಾಕಬಲ್ ಡಿಸ್ಟೆನ್ಸಲ್ಲೇ ಸಿಗುತ್ತೆ. ತರಕಾರಿ ಇರ್ಬೋದು, ಹಣ್ಣಿರ್ಬೋದು, ಅಥವಾ ಮೆಡಿಸಿನ್ಸ್ ಇರ್ಬೋದು, ಗ್ರಾಸರೀಸ್ ಇರ್ಬೋದು, ಎಲ್ಲ ವಾಕಬಲ್ ಡಿಸ್ಟೆನ್ಸಲ್ಲೇ ಸಿಗುತ್ತೆ. ಅದು ಮೀರಿ ಅಕಸ್ಮಾತ್ ಯಾರಾದ್ರು ಗಾಡೀಲಿ ಹೋಗಬೇಕು ಅಂತಂದರೆ ಇಟ್ ಶುಡ್ ಬಿ ರೀಸನಬಲ್. ಈ ಥರ ಅಕಸ್ಮಾತ್ ಯಾರಾದರೂ ಅನವಶ್ಯಕವಾಗಿ ಓಡಾಡ್ತಾರೆ ಅಂತಂದರೆ ಅವ್ರ ಮೇಲೆ ಸೂಕ್ತವಾದ ಕ್ರಮವನ್ನು ಕೈಗೊಳ್ಳಲಾಗುತ್ತೆ. ಸಾರ್ವಜನಿಕರು ಸಹಕರಿಸಬೇಕು. ಇದು ನಾವು ಎನ್ಫೋರ್ಸ್ ಮಾಡಿ, ಯಾಕಂದರೆ ಸುಮಾರು ಕಡೆ ಫ್ರಿಕ್ಷನ್ ಆಗೋದು ಇದೇ ಸಂದರ್ಭಕ್ಕೆ. ನನ್ನ ಗಾಡೀಲಿ ಸಿಲಿಂಡ್ರ್ ಇದೆ ಬೇಕಿದ್ರೆ ನೋಡಿ ಅಂತ ಹೇಳ್ತಾರೆ. ಸಿಲಿಂಡ್ರ್ ತರಲಿಕ್ಕೆ ಇನ್ಯಾವುದೋ ಒಂದು 20-30 ಕಿಲೋಮೀಟ್ರ್ ದೂರಕ್ಕೆ ಹೋಗಿರುವಂಥದ್ದು, ಒಂದು ಮೂಟೆ ಬ್ಯಾಗು, ಒಂದು ಬ್ಯಾಗಷ್ಟು ಅಕ್ಕಿ ಪರ್ಮನೆಂಟಾಗಿ ಕಾರಲ್ಲಿ ಹಾಕ್ಕೋತಾರೆ. ಎಲ್ಲಿಗೋಗಿದ್ರಿ? ಅಕ್ಕಿ ತರಕ್ಕೆ ಹೋಗಿದ್ದೆ. ಎಲ್ಲಿಗೋಗಿದ್ದೆ? ಮೆಡಿಸಿನ್ ಪ್ಯಾಕೆಟ್ ತರಕ್ಕೆ ಹೋಗಿದ್ದೆ. ಸೊ ಅಟ್ಲೀಸ್ಟ್ ಮಂಗಳೂರು ಕಮಿಷನರೇಟ್ ವ್ಯಾಪ್ತಿಯಲ್ಲಿ, ಮಂಗಳೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಸಂಪೂರ್ಣವಾಗಿ ಏನು ಬೇಕಿದ್ರೂ ವಾಕಬಲ್ ಡಿಸ್ಟೆನ್ಸಲ್ಲೇ ತರ್ಬೋದು. ಬಟ್ ನಾರ್ಮಲ್ ಆಗಿ ಪರ್ಟಿಕ್ಯುಲರಾಗಿ ಒಂದು 4 kg ಅಕ್ಕಿ ಇಟ್ಕೊಂಬಿಟ್ಟು ಅಕ್ಕಿ ತರಕ್ಕೆ ಹೋಗಿದ್ದೆ ಅಂತ ಇಲ್ಲಿಂದ ಸುರತ್ಕಲ್ಗೆ ಹೋಗೋ ಅವಶ್ಯಕತೆ ಇಲ್ಲ. ಅಕ್ಕಿ ತರಲಿಕ್ಕೆ ಅವ್ರು ಎಲ್ಲಿರ್ತಾರೆ ಅಲ್ಲಿ ನಡ್ಕೊಂಡೋಗಿ ತೊಗೊಂಬರೋಷ್ಟು ಅವಕಾಶ ಇರುತ್ತೆ. ಗಾಡಿ ಯೂಸ್ ಮಾಡ್ತಾರೆ, ಇಟ್ ಶುಡ್ ಬಿ ರೀಸನಬಲ್ ಇರುತ್ತೆ. ಇನ್ನು ಜಿಲ್ಲಾಡಳಿತದ ಅಧಿಕಾರಿಗಳು, ಪಾಲಿಕೆ ಅಧಿಕಾರಿಗಳು ಎಲ್ಲರಿದಲ್ಲಿ ವ್ಯಸ್ತರಾಗಿರಬೇಕಾಗುತ್ತದೆ. ಎಲ್ಲಿಯಾದರೂ ಒಂದಿಷ್ಟು ಕಿರಿಕಿರಿಯಾದರೂ ನೇರವಾಗಿ ಫೋನ್ ಹೋಗುವುದು ಶಾಸಕರಿಗೆ ಅಥವಾ ಸಂಸದರಿಗೆ. ಅವರಿಗೆ ತಮಗೆ ಓಟ್ ಕೊಟ್ಟವರ ಪರ ಮಾತನಾಡುವುದೋ ಸರ್ಕಾರದ ಪರ ಮಾತನಾಡುವುದೋ ಎನ್ನುವ ಗೊಂದಲ ಇದ್ದೇ ಇರುತ್ತದೆ. ತುಂಬ ಜನರಿಗಿರುವಂಥ ಗೊಂದಲ ಈ 50 ಜನರಲ್ಲೇ, ಮದುವೆಗೆ ಬರುವಂಥ 50 ಜನರಲ್ಲೇ 25 ವರ್ಣ ಕಡೆಯವರ, 25 ವಧುವಿನ ಕಡೆಯವರ ಮತ್ತು ಅರ್ಚಕರು ಇರಬಹುದು, ಅಥವಾ ಬೇರೆ ಬೇರೆ ಫೋಟೋಗ್ರಾಫರ್ಸ್, ಅಡುಗೆಯವರು ಇರ್ಬೋದು. ಇದೆಲ್ಲವೂ ಸೇರಿ 50 ಜನರಾಗಬೇಕಾ? ಹೀಗೆ ಹಲವಾರು ರೀತಿಯ ಸಣ್ಣ ಪುಟ್ಟ ಗೊಂದಲಗಳಿವೆ. ಮತ್ತು ಯಾವ ದಾಖಲೆಗಳನ್ನು ತೆಗೆದುಕೊಂಡು ಬರಬೇಕಾಗತ್ತೆ, ಮಧ್ಯೆಯಲ್ಲಿ ಪೊಲೀಸರು ನಿಲ್ಲಿಸಿದರೆ ಏನೆಲ್ಲ ತೊಂದರೆ ಆಗ್ಬೋದು, ಅವರು ಏನೆಲ್ಲ ಕೇಳಬಹುದು ಅಂತೆಲ್ಲ ಬಹುಶಃ ಈ ಬಗ್ಗೆ ಜನ ಮಾತಾಡಿಕೊಳ್ತಾ ಇದ್ದಾರೆ. ಆದ್ದರಿಂದ ನಿಮಗೆ ಇನ್ನೂ ಕೂಡ ಜಿಲ್ಲಾಧಿಕಾರಿಯವರ ಈ ಸುದ್ದಿಗೋಷ್ಠಿಯನ್ನು ತೋರಿಸಿದ ಬಳಿಕ ಇನ್ನೂ ಕೂಡ ಒಂದಿಷ್ಟು ಸಂಶಯಗಳಿದ್ರೆ, ನೀವು ನಿಮ್ಮ ಪಕ್ಕದ ಗ್ರಾಮ ಪಂಚಾಯತ್ನ PDO ಅವರನ್ನು, ಅಥವಾ ತಹಶೀಲ್ದಾರ್ ಅವರನ್ನು, ಅಥವಾ ಮಂಗಳೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯಾದರೆ ಕಾರ್ಪೊರೇಟರ್ ಅವರನ್ನು, ಮೇಯರ್ ಅವರನ್ನು, ಪಾಲಿಕೆಯ ಅಧಿಕಾರಿಗಳನ್ನು, ಪಾಲಿಕೆಯ ಆಯುಕ್ತರನ್ನು, ಅಥವಾ ಜಿಲ್ಲಾಡಳಿತದ ಯಾರ ಅಧಿಕಾರಿಗಳನ್ನು, ಶಾಸಕರನ್ನು, ಸಂಸದರನ್ನು ಯಾರನ್ನಾದರೂ ಸೂಕ್ತವಾಗಿ ಕೇಳಿ ಅವರಿಂದ ಪರಿಪೂರ್ಣವಾದ ಮಾಹಿತಿಯನ್ನು ಪಡೆದುಕೊಂಡು ನಂತರ ಮುಂದಿನ ಯೋಜನೆಯನ್ನು ಕೈಗೊಂಡ್ರೆ ತುಂಬ ಒಳ್ಳೆಯದು ಅಂತ ಅನಿಸ್ತಾ ಉಂಟು. ಯಾವುದೇ ಒಂದು ಗೊಂದಲ ಕೊನೆಯ ಕ್ಷಣದಲ್ಲಿ ನಿಮಗೆ ಇರಿಸು ಮುರುಸು ಅಥವಾ ನಿಮಗೆ ತೊಂದರೆಯನ್ನು ಆಗದೇ ಇರಲಿ. ನೀವು ಕ್ರಮಬದ್ಧವಾಗಿ ಸರ್ಕಾರದ ನಿಯಮಗಳನ್ನು ಪಾಲಿಸಿಯೇ ನಿಮ್ಮ ಶುಭ ಸಮಾರಂಭವನ್ನು ಸಂಭ್ರಮಿಸಿ ಅಂತ ಹೇಳ್ತಾ ಇದು ಇವತ್ತಿನ ಸ್ಪೆಷಲ್ ಸ್ಟೋರಿ. ನಮಸ್ಕಾರ.